ಪ್ರೀತಿಯ ಮಿತ್ರರೇ, ನಾವು ಸುರತ್ಕಲ್ನ ಟೋಲ್ ಗೇಟ್ ಬಳಿ ಇದ್ದೇವೆ. ಸುರತ್ಕಲ್ನ ಟೋಲ್ ಗೇಟ್ ಬಳಿ ಒಂದು ಪ್ರೊಟೆಸ್ಟ್ ನಡೀತಿದೆ. ಆಸಿಫ್ ಆಪತ್ ಬಾಂಧವ ಎಂಬವರು ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಕಾಣಬಹುದು ಈ ರೀತಿ ಕೆಸರಲ್ಲಿ ಕುತ್ಕೊಂಡು ಒಂದು ಮಾಡುವಂತ ಒಂದು ಹೋರಾಟ ಯಾರಿಗಾಗಿದೆ ಅಂತ ಹೇಳಿದ್ರೆ, ಇದು ಪಬ್ಲಿಕ್ಗೋಸ್ಕರ ಅವರು ಈ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲೊಂದು ಟೋಲ್ ಗೇಟ್ ಅನೈತಿಕವಾಗಿದೆ. ಸುರತ್ಕಲ್ನಲ್ಲಿರುವಂತಹ ಒಂದು ಟೋಲ್ ಗೇಟ್ ಇಲ್ಲಿಗಲ್ ಆಗಿದೆ ಅಂತ ಹೇಳಿದ್ರೆ ಎಷ್ಟೋ ಸಮಯದಿಂದ ನಡೀತಾ ಇದೆ. ಒಂದು ಟೋಲ್ ಗೇಟ್ ಇಂದ ಇನ್ನೊಂದು ಟೋಲ್ ಗೇಟ್ಗೆ ಎಷ್ಟೋ ಡಿಸ್ಟೆನ್ಸ್ ಇರಬೇಕು. ಆ ಡಿಸ್ಟೆನ್ಸ್ ಅನ್ನು ಪಾಲಿಸದೆ ಇವತ್ತು ಅನೈತಿಕವಾಗಿ ಒಂದು ಟೋಲ್ ಗೇಟ್ ಅನ್ನು ನಡೆಸ್ತಿದ್ದಾರೆ ಅಂತ ಕಾಣಬಹುದು. ಇಲ್ಲೇ ಕಾಣಬಹುದು, ಸ್ವಲ್ಪ ದೂರದಲ್ಲಿ ಸುರತ್ಕಲ್ನ ಟೋಲ್ ಗೇಟ್ ಇದೆ. ಇಲ್ಲಿ ಇವರು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಕೆಲವು 2-3 ವಿಷಯಗಳನ್ನು ನಿಮ್ಮಲ್ಲಿ ಹೇಳಬೇಕಾಗ್ತದೆ. ನೋಡಿ, ವಿಷಯ ಒಂದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ಟೋಲ್ ಗೇಟ್ ಇದೆ. ನೈತಿಕವಾಗಿದ್ರೆ ಪರವಾಗಿಲ್ಲ, ಅನೈತಿಕವಾಗಿದೆ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದಾಗ ಒಂದು 10-15 ಕಿಲೋಮೀಟರ್ ಮುಂದೆ ಮತ್ತೊಂದು ಟೋಲ್ ಗೇಟ್ ಬರ್ತದೆ. ಇದೇನು ರಾಜ್ಯ ಸರ್ಕಾರದ ಕಣ್ಣಿಗೆ ಏನು ಕಾಣಲ್ವಾ ಅಂತ, ಅದೇ ರೀತಿ ಸರ್ಕಾರಿ ಅಧಿಕಾರಿಗಳ ಕಣ್ಣಿಗೆ ಈ ಟೋಲ್ ಗೇಟ್ ಕಾಣ್ತಾ ಇಲ್ವಾ ಅಂತ ಜನರು ಈ ರೀತಿ ಪ್ರೊಟೆಸ್ಟ್ ಮಾಡುವಂತ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಜನರಿಗೆ ಎಷ್ಟು ಸಮಸ್ಯೆ ಆಗಿದೆ ಅಂತ ಯೋಚಿಸ್ಕೋಬೇಕು. ಯಾರು ನೋಡ್ತಾ ಇಲ್ಲ, ಯಾರೋ ಒಬ್ಬರ ಕಣ್ಣಿಗೂ ಕೂಡ ಇದು ಬೀಳ್ತಾ ಇಲ್ಲ. ನೋಡಿ, ನಮ್ಮದು ಒಂದು ಹೇಳ್ತಿರೋದು, ಎಷ್ಟೋ ಟೈಮಲ್ಲಿ ಲಾಸ್ಟ್ ಟೈಮ್ ಕಾರ್ಪೊರೇಷನ್ ಅಲ್ಲಿ ಏನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಕಾರ್ಪೊರೇಷನ್ ಅಲ್ಲಿ ಲಾಸ್ಟ್ ಟೈಮ್ ನಾನು ನೋಡಿದ ಪ್ರಕಾರ ಎಷ್ಟೋ ಮಂದಿ ಗೂಡಂಗಡಿಗಳನ್ನ ಹಾಕಿದ್ರಪ್ಪ. ಪಾಪ ಕೊರೋನಾ ಸಮಯದಲ್ಲಿ ಎಷ್ಟೋ ಮಂದಿಯ ಪರಿಸ್ಥಿತಿ ಬೀದಿಗೆ ಬಿದ್ದಿತ್ತು. ಬೀದಿಗೆ ಬಿದ್ದ ಕಾರಣ ಅವರು ಗೂಡಂಗಡಿಗಳನ್ನು ಹಾಕಿ ರೋಡ್ ಸೈಡ್ ಏನೋ ಒಂದು ಬದುಕ್ತಾ ಇದ್ರು, ಒಂದು ಹೊಟ್ಟೆಪಾಡಿಗಾಗಿ ಬದುಕ್ತಾ ಇದ್ರು. ಆದ್ರೆ ಅವರನ್ನು ಇಲ್ಲಿಗಲ್ ಆಗಿದ್ದೀರಾ, ನಿಮ್ಮ ಗೂಡಂಗಡಿ ಇಲ್ಲಿಗಲ್ ಆಗಿದೆ, ಕಾನೂನು ರೀತಿಯಾಗಿಲ್ಲ, ನಿಮ್ಮ ಗೂಡಂಗಡಿಗಳನ್ನು ತೆರವುಗೊಳಿಸಿ. ಲಾರಿ ಬಂತು, ಪಾಪ ಬದುಕುವವನ ಇದನ್ನೇ ಅಂಗಡಿಯನ್ನೇ ಒತ್ಕೊಂಡು ಹೋದ್ರು, ಅಂಗಡಿಯನ್ನು ಮುಳುಗಿಸಿ ಹಾಕಿದ್ರು. ಪಾಪವ ಬೀದಿಗೆ ಬಿದ್ದ, ಸತ್ತೇ ಹೋದ. ಯಾಕೆ ಸತ್ತೋದ? ಅವ ಕಾನೂನು ರೀತಿಯಾಗಿಲ್ಲ ಅಂತ. ಇಷ್ಟು ಕಾನೂನನ್ನು ನೋಡುವಂತ ಮಂಗಳೂರಿನ ಇಷ್ಟು MLA MP ಗಳಿಗೆ ಇಲ್ಲಿ ಇಲ್ಲಿಗಲ್ ಆಗಿ ಕಾನೂನು ರೀತಿ ಇಲ್ಲದಿರುವಂತದ್ದು ಒಂದು ಟೋಲ್ ಗೇಟ್ ಯಾಕೆ ಕಾಣ್ತಿಲ್ಲ ಅಂತ ಕೇಳ್ತಾ ಇದ್ದೇನೆ. ಎಷ್ಟೋ ಮಂದಿಗೆ ಬಡಿತೀರಾ ಓಡಿಸ್ತೀರಾ ಗೂಡಂಗಡಿ ಅವರಿಗೆ, ಈ ಟೋಲ್ ಗೇಟ್ ಅವರನ್ನು ಯಾಕೆ ಓಡಿಸ್ತಾ ಇಲ್ಲ? MLA MP ಗಳಲ್ಲಿ ಕೇಳ್ತಾ ಇದ್ದೇನೆ, ಮುಖ್ಯವಾಗಿ MLA MP ಕೇಳ್ಬೇಕು. ನಿಮ್ಗೆ ಏನು ಇದರಿಂದ ಬರುವ ದುಡ್ಡಿನ ನೀವು ಹೆಂಡತಿ ಮಕ್ಕಳನ್ನು ಸಾಕ್ತಿದ್ದೀರಾ? ಲೀಗಲ್ ಆಗಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನು ಯಾಕೆ ನಡೆಸ್ತಾ ಇದ್ದೀರಾ? ನಿಮ್ಮ ಮನೆ ಇದರಿಂದ ನಡೀತಿದೆಯಾ ಈ ಟೋಲ್ ಗೇಟ್ ಇಂದ? ಅಥವಾ ವೋಟ್ ಬ್ಯಾಂಕ್ ಸಮಯದಲ್ಲಿ ನಿಮ್ಗೆ ಏನಾದ್ರು ಕೊಡ್ತಾರಂತ ಕೇಳ್ತಿರೋದು. ಇವರು ಜನಗಳು ಈ ರೀತಿ ಪ್ರೊಟೆಸ್ಟ್ ಮಾಡುವಂತ ಒಂದು ಸಿಚುವೇಶನ್ಗೆ ಬರ್ಬೇಕಿತ್ತ ಕೇಳ್ತಾ ಇದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಯಾರು ಕೊಡ್ಬೇಕಂತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ DC ಆದಷ್ಟು ಬೇಗ ಈ ಕಡೆಗೆ ಗಮನ ಕೊಡಿ. ಜನರನ್ನು ಲೂಟುದಲ್ಲ ಸ್ವಾಮಿ. ಕೊರೋನಾ ಬಂದು ಕಷ್ಟದಲ್ಲಿದೆ. ಸರ್ಕಾರ ಅಂತ ಹೇಳಿದ್ರೆ ಎಂತ? ಸರ್ಕಾರ ಅಂತ ಹೇಳಿದ್ರೆ ಜನರ ಪರವಾಗಿ, ಜನರ ಒಳಿತಿಗಾಗಿ ಕೆಲಸ ಮಾಡುವಂತ ಸರ್ಕಾರ ಆಗಿರ್ಬೇಕು. ಆದ್ರೆ ಇವತ್ತು ಏನಾಗಿದೆ? ಜನರಿಗೆ ಒಳಿತಿಲ್ಲ, ಒಂದು ಕಡೆ ನಿಲ್ಲುದಂತೆ, ಜನರನ್ನು ಲೂಟದಂತೆ. ಇದಕ್ಕೆ ಇವರದ್ದು ಸಪೋರ್ಟ್ ಯಾಕೆ ಈ ರೀತಿ ಆಗ್ತಿದೆ ನೋಡಿ. ಅವರೆಲ್ಲ ಕೇಳುವ, ಏನು ಪರಿಸ್ಥಿತಿ ಎಂತಾಗಿದೆ ಅಂತ ಕೇಳುವ, ಯಾವ ರೀತಿ ಸಮಸ್ಯೆ ಆಗಿತ್ತಂತ ಕೇಳುವ. ಆಸಿಫ್ ಅವರು ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? ಅಹೋರಾತ್ರಿ ಪ್ರತಿಭಟನೆ ಇವತ್ತಿಗೆ 4ನೇ ದಿವಸ ಆಯ್ತು. 4ನೇ ದಿವಸದ ಈ ಒಂದು ಪ್ರತಿಭಟನೆ ಸಾಗ್ತಾ ಇದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಇದುವರೆಗೂ ಗಮನಕ್ಕೆ ಬರ್ತಾ ಇಲ್ಲ. ಮತ್ತೆ ಇಲ್ಲಿನ ಒಂದು ಕಾರ್ಪೊರೇಟರ್ ಕೂಡ ಇದುವರೆಗೂ ಇಲ್ಲಿ ಬಂದು ಇಲ್ಲಿನ ಯಾಕೆ ಇಲ್ಲಿ ಕೂತಿದ್ದೀರಿ ಏನು ಅಂತ ಹೇಳಿ ಕೇಳಲಿಲ್ಲ. ಯಾಕಂದ್ರೆ ಇದು ಕಾರ್ಪೊರೇಟರ್ಗೆ ಮೊದಲಿಗೆ ಒಂದು ಮನೆಗೆ ಯಾರು ಬಂದರೆ ನೆಂಟರು ಬಂದಾಗೆ ಅವ್ರು ಕೇಳಲೇಬೇಕು ಅಂತ ಒಂದು ಕಾರ್ಪೊರೇಟರ್ ಕೂಡ ಇಲ್ಲಿ ಬಂದಿಲ್ಲ. ಮತ್ತೆ ಇಲ್ಲಿ ನಡೆಯುವಂತಹ ದೌರ್ಜನ್ಯದ ವಿರುದ್ಧ ನಾವು ಮಾಡ್ತಾ ಇರೋದು. ಇಲ್ಲಿ ಇವರು ಒಂದು ನಾನೀಗ ಹೇಳಿದಾಗಿದೆ, 42 ವರ್ಷದಿಂದ ಅವರು ಟ್ಯಾಕ್ಸಿ ಚಾಲಕರಾಗಿದ್ದಾರೆ. 1982ರಲ್ಲಿ ಅವರು ಟ್ಯಾಕ್ಸಿ ಬಿಡ್ತಾ ಇದ್ದಾರೆ. ನಾನು ಹುಟ್ಟಿಲ್ಲ ಅಂತಂದ್ರೆ, ನಾನು 83, ಅವ್ರು 82ರಲ್ಲೇ ಡ್ರೈವರ್. ಅಂತ ಒಂದು ವ್ಯಕ್ತಿಗೆ ಅವರ ತಂದೆಗೆ ಅವರ ತಾಯಿಗೆ ಬೈದು ಇವರು ಓಡಿಸ್ತಾರಂದ್ರೆ ಅವಾಗಾದ್ರೆ ಇಲ್ಲಿನ ಸಂಸ್ಕೃತಿಯ ಬಗ್ಗೆ ಗೊತ್ತುಂಟು ಇವರಿಗೆ. ಇವರು NHI ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಆಂಧ್ರ ಪ್ರದೇಶದಿಂದ ಬಂದವರು. ಹಾಗಾದ್ರೆ ಕರ್ನಾಟಕದ ಈ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ನಮಗೆ ಬೆಲೆನೇ ಇಲ್ವಾ? ನಮ್ಮವರಿಗೆ ಇಲ್ಲಿ ಹೋಗುದಂದ್ರೆ ಹೆದರಿಕೆ. ಇವ್ರ ಕೈಯಲ್ಲಿ ಗಾಂಜಾಗಳು